ಮರ್ಯಾಲದ ಪೊರ್ತಾಯಿನ ಜೂನ್ ಜುಲೈ ಆಗಸ್ಟ್ ತಿಂಗಳು ಪ್ರವಾಸಿಗರನ ರಕ್ಷಣೆಗಾದ ಕುಡ್ಲದ ಪ್ರತಿ ಬೀಚ್ಲೆಡು ರಡ್ಡು ಜನ ತಲಕ ಎನ್ಮ ಬೀಚ್ಲೆಡು 14 ಜನ ಗೃಹ ರಕ್ಷಕರನ್ನು ಬೀಚ್ ಗಾರ್ಡ್ಲಾದ ನೇಮಕ ಮಲ್ತದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರರೇನ ಆದೇಶದಲಕ ಈ ಕ್ರಮ ಕೈಗೊಂಡಿದ್ದು ಪ್ರವಾಸಿಗರನ ರಕ್ಷಣೆಗೆ ಈ ಬೀಚ್ ಗಾರ್ಡ್ಲು ಆದ್ಯತೆ ಕೊರ್ಪೇರು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಬೊಕ್ಕ ಪೌರ ರಕ್ಷಣಾ ದಳದ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತಿಳಿಸಿದರು. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಂಗಳೂರಿನ 8 ಬೀಚ್ಗಳಲ್ಲಿ ನಾವು ಗೃಹ ರಕ್ಷಕರನ್ನು ಬೀಚ್ ಗಾರ್ಡ್ಗಳಾಗಿ ನೇಮಕ ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ರಾಜೇಂದ್ರ ಕೆ.ವಿ. ಅವರ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗೃಹ ರಕ್ಷಕರು ಬೀಚ್ಗಳಲ್ಲಿ ಬೀಚ್ ಗಾರ್ಡ್ಗಳಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಮುದ್ರದಲ್ಲಿ ತೆರೆಗಳು ಜಾಸ್ತಿ ಉಗ್ರವಾಗಿರ್ತದೆ. ಇಲ್ಲಿಯ ಪ್ರವಾಸಿಗರು ನಮ್ಮ ಮಂಗಳೂರಿನ ಬೀಚ್ಗಳಿಗೆ ಬಂದು ತೊಂದರೆಗೆ ಸಿಕ್ಕಿಹಾಕಿಕೊಳ್ಳುವುದು ಸಾಮಾನ್ಯ. ಈ ಬಾರಿ ಕೊರೋನಾದಿಂದಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ದರೂ ಸಹ ಯಾರೋ ಒಂದಿಬ್ಬರು ಕಣ್ಣು ತಪ್ಪಿಸಿ ಬರುವಾಗ ಅವರನ್ನು ರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಸೋಮೇಶ್ವರ ಬೀಚ್ಡು ನೇಮಕ ಮಲ್ತಿನ ಗೃಹ ರಕ್ಷಕರಿಗೆ ಸೂಕ್ತ ನಿರ್ದೇಶನ ಕೊರಪಿನ ತರಬೇತಿ ಕಾರ್ಯಕ್ರಮ ಅಂಗಾರೆ ನಡೆತದು. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತರಬೇತಿ ಕಾರ್ಯಕ್ರಮದ ಪಾಲ್ಪಡೆಯರು. ಗೊತ್ತಿರೋರು ಇರ್ತಾರೆ, ಅವರಿಗೆ ರೆಸ್ಕ್ಯೂ ಆಕ್ಷನ್ ಗೊತ್ತಿರ್ತದೆ. ಯಾವ ಹೊತ್ತಲ್ಲಿ ಅಲೆಗಳು ಜಾಸ್ತಿ ಬರ್ತದೆ, ಯಾವ ಹೊತ್ತಲ್ಲಿ ಯಾವ ಜಾಗದಲ್ಲಿ ಕಲ್ಲಿದೆ, ಯಾವ ಜಾಗದಲ್ಲಿ ಗುಂಡಿ ಇದೆ, ಎಲ್ಲ ಜಿಯೋಗ್ರಾಫಿಕಲ್ ಲೊಕೇಶನ್ ಅವರಿಗೆ ಗೊತ್ತುಂಟು. ನಿಮಗೆ ಅದು ಗೊತ್ತಿಲ್ಲ. ನೀವು ಇಲ್ಲಿ ಹೋಮ್ ಗಾರ್ಡ್ ಆಗಿ ಇರೋದು ಹೊರತು ನಿಮಗೆ ಅದರ ಒಳಗಿನ ಪರಿಸ್ಥಿತಿ ಗೊತ್ತಿರೋದಿಲ್ಲ. ಸ್ಥಳೀಯ ಮೀನುಗಾರರನ್ನು ನಾವು ತಗೊಳ್ಳೋ ಉದ್ದೇಶನೇ ಅದಕ್ಕೆ. ಅವರಿಗೆಲ್ಲವನ್ನು ಗೊತ್ತಿರ್ತದೆ. ಅಲ್ಲಿ ಎಷ್ಟು ಡೆಪ್ತ್ ಇದೆ, ಎಷ್ಟು ಯಾವ ಹೊತ್ತಿನಲ್ಲಿ ಅಲೆ ಮೇಲೆ ಬರ್ತದೆ, ಮಳೆಗಾಲದಲ್ಲಿ ಯಾವ ತಿಂಗಳಲ್ಲಿ ಜಾಸ್ತಿ ಬರ್ತದೆ. ಆದ ಕಾರಣ ಅವರ ಸಹಕಾರದಿಂದ ನಾವು ಮಾಡೋದು. ಬರೀ ನಾವೇ ಮಾಡಿದರೆ ಆಗೋದಿಲ್ಲ. ಎಲ್ಲರೂ ಬರ್ತಾರೆ. ಯಾರಿಗೆ ನಮಗೆ ಹೊರಗಿಂದ ಬರ್ತಾರೆ. ಈ ತಿಂಗಳು ಪ್ರಾಬ್ಲಮ್ ಆಗಲ್ಲ. ಮಂತ್ ಎಂಡ್ವರೆಗೆ ನಮಗೆ ಟೂರಿಸ್ಟ್ ಬರಲ್ಲ, ಲಾಕ್ಡೌನ್ ಇರುತ್ತೆ. ನಮಗೆ ಪ್ರಾಬ್ಲಮ್ ಆಗೋದು ಅವರು ಜುಲೈ ಆಗಸ್ಟಲ್ಲಿ ಲಾಕ್ಡೌನ್ ಕಡಿಮೆ ಆದಾಗ ಟೂರಿಸ್ಟ್ಗಳು ಬರ್ತಾರೆ ಜಾಸ್ತಿ. ಮತ್ತು ಇನ್ನೊಂದು ವಿಷಯ, ಸ್ಯಾಟರ್ಡೆ ಸಂಡೇ ಹಾಲಿಡೇ ಟೈಮಲ್ಲಿ
ಸೋಮೇಶ್ವರ, ಉಳ್ಳಾಲ, ಮೊಗವೀರಪಟ್ನ, ಫಾತಿಮಾ ಬೀಚ್, ತಣ್ಣೀರುಬಾವಿ, ಪಣಂಬೂರು, ಸುರತ್ಕಲ್ ಬೊಕ್ಕ ಸಸಿಹಿತ್ಲು ಬೀಚ್ಲೆಡು ಈ ಗೃಹ ರಕ್ಷಕರು ಪ್ರವಾಸಿಗರನ ಚಲನವಲನದ ಮಿತ್ತು ನಿಗಾದಿಯರ ಉಲ್ಲೆರು. ಮರಿಯಲಡು ಕಡಲು ಜಾಸ್ತಿ ಉಗ್ರ ಆದುಕೊಂಡು ಅಲೆಕ್ಲು ತೀವ್ರವಾದುಕೊಂಡು ಪ್ರವಾಸಿಗರು ಖುಷಿಕು ಬೋಡಾದು ಕಡಲ್ಗು ಜತದು ಭೌಗೋಳಿಕ ಹಿನ್ನೆಲೆಯನ್ನು ತೂವಂದೆ ಅಪಾಯಗ ತಿಕ್ಕಲ್ವೇರು. ಕರಿನ 4 ವರ್ಷಲರ್ದಿಂಚ ನಿರಂತರವಾದ ದಕ್ಷಿಣ ಕನ್ನಡ ಜಿಲ್ಲೆಡು ಮರಿಯಾಲದ ಪೊರ್ತುಡು ಬೀಚ್ಲೆಡು ಗೃಹ ರಕ್ಷಕರು ಬೀಚ್ ಗಾರ್ಡ್ಲಾದು ಬೇಲೆ ಮಲ್ತದು ದಿಂಚ ಪ್ರವಾಸಿಗರನ್ನು ಬಚಾವ್ ಮಲ್ತಿನವು ಉಲ್ಲೇಖನೀಯ. ಮೊಕ್ಲಿಗು ಆಶ್ರಯಗಾದು ಟೆಂಟ್, ಕುರ್ಚಿಲು, ರೈನ್ ಕೋಟುಲು, ರೈನ್ ಬೂಟುಲು ಬೊಕ್ಕ ಮೈಕ್ಲೆನು ಜಿಲ್ಲಾಡಳಿತ ಒದಗಾದಿತದು ಜಿಲ್ಲಾಧಿಕಾರಿನ ಮಾರ್ಗದರ್ಶನ ತೆಲಕ ಬೇಲೆ ಮಲ್ಪೆರ ಉಲ್ಲೇರು. ಅತ್ತಂದೆ ದಕ್ಷಿಣ ಕನ್ನಡ ಜಿಲ್ಲೆದ ಸುಳ್ಯದ ಸಂಪಾಜೆ ಸುಬ್ರಹ್ಮಣ್ಯ ಸ್ನಾನಘಟ್ಟ, ಉಪ್ಪಿನಂಗಡಿ ದೇವಾಲಯದ ಕೈತಲ್, ಕಡಬದ ಹೊಸಮಠ ಸಂಘದ ಕೈತಲ್, ಬಂಟ್ವಾಳ, ಉಳ್ಳಾಲ, ಮುಲ್ಕಿ, ಇಂಚಿತ್ತಿ, ಬೊಳ್ಳಬರಪನ ಜಾಗೆಲೆಡ್ಲ ಗೃಹ ರಕ್ಷಕ ದಳದ 5 ಜನತಾ ನೆರೆ ರಕ್ಷಣಾ ತಂಡಲೆನು ತಯಾರು ಮಲ್ತದಿತ್ತದು ಅಲ್ಪದ ತಹಶೀಲ್ದಾರರ ನಿರ್ದೇಶನಡು ಬೇಲೆ ಮಲ್ಪೆರೆ ಉಲ್ಲೇರ್ಪಂಡದು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತಿಳಿಪಾಯಿರು. ಮಂಗಳೂರಿನ 8 ಬೀಚ್ಗಳು ಸೋಮೇಶ್ವರ, ಮೊಗವೀರಪಟ್ನ, ಉಳ್ಳಾಳ, ಫಾತಿಮಾ ಬೀಚ್, ತಣ್ಣೀರುಬಾವಿ ಬೀಚ್, ಸುರತ್ಕಲ್ ಬೀಚ್, ಸಸಿಹಿತ್ಲು ಬೀಚ್, ಹೀಗೆ ಎಲ್ಲ ಬೀಚ್ಗಳಲ್ಲೂ ನಮ್ಮ ಗೃಹ ರಕ್ಷಕರು ಒಂದೊಂದು ಬೀಚಿಗೆ 2 ಗೃಹ ರಕ್ಷಕರಂತೆ ಹಗಲು ಹೊತ್ತಿನಲ್ಲಿ ಬೀಚ್ ಗಾರ್ಡ್ಗಳಾಗಿ ಕೆಲಸ ಮಾಡಲಿದ್ದಾರೆ. ಬರುವಂತಹ ಪ್ರವಾಸಿಗರನ್ನು ಎಚ್ಚರಿಸಿ ಅವರಿಗೆ ಇಲ್ಲಿಯ ಅಪಾಯದ ಅರಿವು ಇರುವುದಿಲ್ಲ, ಅವರನ್ನು ಎಚ್ಚರಿಕೆ ನೀಡಿ ಅವರಿಗೆ ಯಾವುದೇ ತೊಂದರೆ ಆಗದಂತೆ ರಕ್ಷಿಸುವಂಥ ಹೊಣೆಗಾರಿಕೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಮ್ಮ ಹೋಮ್ ಗಾರ್ಡ್ಗಳು ಜಿಲ್ಲಾಧಿಕಾರಿಯವರ ಆದೇಶದಂತೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಸಹ ಜೂನ್ ತಿಂಗಳು, ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳು 3 ತಿಂಗಳುಗಳ ಕಾಲ ಇಲ್ಲಿ ಪ್ರವಾಸಿಗರ ರಕ್ಷಣೆಗೆ ನಾವು ಜಿಲ್ಲಾ ಗೃಹ ರಕ್ಷಕ ದಳ ಕಟಿಬದ್ಧವಾಗಿದೆ. ಇದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 60 ಗೃಹ ರಕ್ಷಕರು ಸುಬ್ರಹ್ಮಣ್ಯ ಸ್ನಾನಘಟ್ಟದ ಬಳಿ, ಉಪ್ಪಿನಂಗಡಿ ದೇವಸ್ಥಾನದ ಬಳಿ, ಸುಳ್ಯದ ಸಂಪಾಜೆಯ ಬಳಿ ಹೆಚ್ಚಾಗಿ ನೆರೆ ಬರುವಂಥದ್ದು, ಫ್ಲಡ್ ಆಗುವಂಥದ್ದು ಕಂಡುಬಂದಿದೆ. ಅದೇ ರೀತಿ ಬಂಟ್ವಾಳದಲ್ಲಿ, ಮುಲ್ಕಿಯಲ್ಲಿ ಈ ಎಲ್ಲ ಜಾಗಗಳಲ್ಲಿಯೂ 5 ಗೃಹ ರಕ್ಷಕರು ನೆರೆ ರಕ್ಷಣಾ ತಂಡದ ಮಾಡಿಕೊಂಡು ಜನರನ್ನು ರಕ್ಷಿಸುವ ಮತ್ತು ಆಸ್ತಿಪಾಸ್ತಿಯನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಇನ್ಫ್ಲೇಟಬಲ್ ಬೋಟ್ ಇರ್ಬೋದು, ಲೈಫ್ ಬಾಯ್ಗಳು, ಲೈಫ್ ಜಾಕೆಟ್ಗಳು ಜಿಲ್ಲಾಡಳಿತ ನಮಗೆ ನೀಡಿದೆ. ಇದನ್ನು ಬಳಸಿಕೊಂಡು ಜನರನ್ನು ಮತ್ತು ಆಸ್ತಿಪಾಸ್ತಿಯನ್ನು ರಕ್ಷಿಸುವ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಹಿಂದೆಯೂ ಮಾಡಿದೆ. ಈ ವರ್ಷದಿಂದಲೂ ಮಳೆಗಾಲದಲ್ಲಿ ಎಲ್ಲರನ್ನು ರಕ್ಷಿಸಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಧನ್ಯವಾದಗಳು. ಉಪಸಮಾದೇಶರು ರಮೇಶ್ ಈಗಾಗಲೇ ಜಿಲ್ಲಾ ಕಮಾಂಡರ್ ತಿಳಿಸಿದಂತೆ, ಜಿಲ್ಲಾಧಿಕಾರಿ ಅವರ ಆದೇಶದಂತೆ, ಜಿಲ್ಲಾ ಕಮಾಂಡರ್ ನಿರ್ದೇಶನದಂತೆ ಈ ಮಳೆಗಾಲದ ಪೂರ್ವ ಸಿದ್ಧತೆಗಾಗಿ ನಾವು ಪ್ರತಿ ವರ್ಷದಂತೆ ಕೂಡ ಬೀಚಿನಲ್ಲಿ ಸಾರ್ವಜನಿಕರ ಸುರಕ್ಷಾ ದೃಷ್ಟಿಯಿಂದ 8 ಬೀಚ್ಗಳಲ್ಲಿ ನಾವು ಗೃಹ ರಕ್ಷಕರನ್ನು ತಲಾ 2 ಅಂತ ನೇಮಿಸಿದ್ದೇವೆ. ಎಲ್ಲ ಬೀಚ್ಗಳಲ್ಲಿ ಕೂಡ ಸೈನ್ ಬೋರ್ಡ್ಗಳು ಮತ್ತು ಮೆಗಾಫೋನ್ಗಳು ಮತ್ತು ರೋಪ್ಗಳನ್ನು ನೀಡಿದ್ದೇವೆ. ಹಾಗೆ ಅದು ಅಲ್ಲದೆ ಈಗಾಗಲೇ ಕಮಾಂಡರ್ ಅವರು ಹೇಳಿದಾಗೆ ಎಲ್ಲೆಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿದೆ ಅಲ್ಲಿ ಕೂಡ ನಮ್ಮ ಇನ್ಫ್ಲೇಟಬಲ್ ಬೋಟು ಮತ್ತು ಹೋಗಿ ಮಿಷನ್ ಇರ್ಬೋದು, ಇನ್ನಿತರ ಸಲಕರಣೆಗಳನ್ನು ನೀಡಿದ್ದೇವೆ. ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿದ್ದೇವೆ. ಜನರಿಗೆ ಯಾವುದೇ ರೀತಿ ಹಾನಿಯಾಗದಾಗೆ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಉಳ್ಳಾಲ ಘಟಕದ ಘಟಕಾಧಿಕಾರಿ ಭಾಸ್ಕರ್, ಸುನಿಲ್ ಪೂಜಾರಿ, ಸಮತ್, ಕುಡ್ಲ ಘಟಕದ ದಿವಾಕರ್, ದುಷ್ಯಂತ್ ಈ ಪೊರ್ತೋಟುಗೇತೆರೆ.